ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಕೆಸಿ ಪ್ಯೂರ್ ಕೌಗಿ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವೀಣಾ ವಿಜಯ್ ಅವರು. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ ನೋಡಬೇಕು, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗಿವತ್ತು ನಿಮ್ಮ ಕೇರಳ ಸ್ಪೆಷಲ್ ಇರುತ್ತಾ, ಏನು ಅಡುಗೆ ನಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀರಿ? ಕೇರಳ ಸ್ಪೆಷಲ್. ಸೊ ನೀವು ಬರುವಾಗ ಯಾವಾಗಲೂ ಕೇರಳ ಸ್ಪೆಷಲ್ಲೇ ಇರುತ್ತೆ ಅಲ್ವಾ? ಸೊ ಯೂಶ್ವಲಿ ಕೇರಳ ಅದು ಓಣಂ ಸದ್ಯದಲ್ಲಿ ಮಾಡುವಂಥ ತುಂಬ ವೆರೈಟಿಗಳ ಬಗ್ಗೆ ಆದಷ್ಟು ನಮಗೆ ಹೇಳಿ ಕೊಟ್ಟಿದ್ದೀರಿ. ಸೊ ಇದು ಕೂಡ ನಿಮ್ಮ ಅಂದರೆ ಆ ಟೈಮಲ್ಲಿ ಮಾಡುವಂಥದ್ದು ಏನಾದರೂ ಡಿಫ್ರೆಂಟ್ ಈಗ ಮಳೆಗಾಲಕ್ಕೆ ಸ್ನ್ಯಾಕ್ಸಿಗೆ ಈ ಸಲ ಸ್ವಲ್ಪ ಚೇಂಜ್ ಕೊಡುವ. ಚೇಂಜ್, ಕೇರಳದಲ್ಲಿ ಇನ್ನೂ ಬೇರೆ ಬೇರೆ ಡಿಶಸ್ ಇದೆ ಅಂತೇಳಿ. ಸರಿ, ಯಾವುದೆಲ್ಲ ಅಂತ ನೋಡೋಣ. ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟಿಗೆ ಈಗ ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಸೊ ಎರಡು ಕೂಡ ಸೀಕ್ರೆಟ್ ರಿವೀಲ್ ಮಾಡಬೇಕು ನೀವೀಗ. ಫಸ್ಟ್ ಡಿಶ್ ಟಯರ್ ಪತ್ತಿರಿ ಅಂತ. ಟಯರ್ ಪತ್ತಿರಿ. ಟಯರ್ ಪತ್ರಿಯ ನಾನು ಫಸ್ಟ್ ಒಂದು ಎಪಿಸೋಡಲ್ಲಿ ರೈಸ್ ಪೂರಿ ತಿನ್ನಾಗಿ ಮಾಡಿಕೊಟ್ಟಿದ್ದೀನಿ. ನೆನಪಿದೆ. ಅದೇ ತರ ಇದು ಸ್ವಲ್ಪ ದಪ್ಪ. ಕೇರಳ ತಟ್ಟು ಕಡೆಯಲ್ಲಿ ಎಲ್ಲ ತಿಂದು ರುಚಿ ಗೊತ್ತುಂಟಾ ಗೊತ್ತಿಲ್ಲ, ಸೂಪರ್ ಟೇಸ್ಟ್. ನೀವು ಆವಾಗ ಪತ್ರಿ ಹೇಳಿದ ಮೇಲೆ ನಾನು ಅದನ್ನ ಈ ತರ ಪೌಡರ್ ಪರ್ಚೇಸ್ ಮಾಡಿದ್ದೀನಿ. ಸೊ ಮನೇಲಿ ಎಲ್ರಿಗೂ ಕೂಡ ಖುಷಿ ಆಯ್ತು. ನೀವು ಹೇಳಿದ್ದು ಕೊಟ್ಟಾಗೆ ನನಗೆ ಅದು ಮಾಡಲಿಕ್ಕೆ ಬರಲಿಲ್ಲ. ಸೊ ಬಟ್ ಅದು ರೆಡಿ ಪ್ಯಾಕೆಟ್ ಇತ್ತಲ್ಲ, ಅದನ್ನು ತಂದು ಕಲಸಿ ಎಲ್ಲ ಮಾಡಿದ್ದೆ. ಬಟ್ ಇದು ಟಯರ್ ಅಂತ ಹೇಳಿದ್ರೆ ಟಯರ್ ಯೂಶ್ವಲಿ ತುಂಬಾ ದಪ್ಪ ಇರುತ್ತೆ. ಅದೇ ತರ ಸ್ವಲ್ಪ ದಪ್ಪ ಅಂದ್ರೆ ನಮ್ಗೆ ಅದಷ್ಟು ದಪ್ಪದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಧ ಇಂಚಲ್ಲಿ ಇದು ದಪ್ಪಾಗಿ ಕಲಸಿ ಮಾಡುವಂಥದ್ದು. ಓಹೋ, ನೋಡೋಣ. ಇದು ಕೂಡ ಆ ಥರನೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಎಲ್ಲ ರೆಸಿಪಿ ಸೇಮ್ ರೆಸಿಪಿ, ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಸರಿ, ಸೊ ಸ್ಟಾರ್ಟ್ ಮಾಡುವ. ಫಸ್ಟ್ ಆಫ್ ಆಲ್ ನಾವು ನೀರು ಬಿಸಿ ಮಾಡಲಿಕ್ಕೆ ಇದು ಹಿಟ್ಟು ಕಳಿಸ್ಲಿಕ್ಕೆ ಹಾಕ್ಲಾ? ಹಾಕಿ ಸಾಕು. ಇದು ಬಿಸಿ ಆಗೋದು ಟೈಮಲ್ಲಿ ನಾವು ಸ್ವಲ್ಪ ನೀರುಳ್ಳಿ, ತೆಂಗಿನ ತುರಿ, ಜೀರಿಗೆ ಒಂದು ಗ್ರೈಂಡ್ ಮಾಡಲಿಕ್ಕಿದೆಯಾ? ಹಾಕ್ತೇನೆ. ಸೊ ತೆಂಗಿನ ತುರಿ ಇದಕ್ಕೆ ಹೇಗೆ ಕಲಿಸ್ಲಿಕ್ಕೇನೆ ಇದ್ವಾ ಹೇಗೆ? ಗ್ರೈಂಡ್ ಮಾಡಿ ಹಿಟ್ಟು ಜೊತೆ ಕಲಿಸ್ಲಿಕ್ಕೆ. ಇದು ಸಾಂಬಾರು ಈರುಳ್ಳಿ. ಹೌದು, ಟೇಸ್ಟ್ ಆಗ್ತದೆ. ಅದು ಇದರದೊಂದು ಪರಿಮಳ ಬರ್ತದೆ. ಸೊ ಸಾಂಬಾರು ಈರುಳ್ಳಿನೇ ಬೇಕು ಅಂತ ಇಲ್ಲ ಅಲ್ಲ? ಅಲ್ಲ, ಅದು ಅಂದರೆ ಅದು ಹಾಕಿದ್ರೆ ಒಳ್ಳೆ ಟೇಸ್ಟ್. ಹೌದೌದು. ಸ್ವಲ್ಪ ಜೀರಿಗೆ ಹಾಕ್ತೇನೆ. ಜೀರಿಗೆ ಕೂಡ ಅದೊಂದು ರುಚಿ ಬರ್ತದೆ. ನೀರೇನಾದರೂ ಹಾಕ್ಲಿಕ್ಕಿದೆಯಾ? ಇಲ್ಲ ಇಲ್ಲ,
ಹಾಗೆ ಕ್ರಷ್ ಮಾಡಿ. ಸೊ ಇದು ಕುದೀತಾ ಇದೆ, ಸಾಕಾ? ಉಂಟು, ಸಾಕು. ಇದು ಫೈನ್ ಪೇಸ್ಟ್ ಏನು ಬೇಡ, ಇಲ್ಲ, crush ತರಿ ತರಿಯಾಗಿ ಇದ್ರೆ ಆಯ್ತು. ಸ್ವಲ್ಪ ನೋಡಿ ಓಕೆ, ಸರಿಯಾಗಿಲ್ಲ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಒಂದು ಪಾತ್ರ ಇದರಲ್ಲಿ ಬೌಲ್ ಇದೆ, ಹಾಕ್ತೇನೆ. ಇದು ಅಂದ್ರೆ ಅಕ್ಕಿ ಪುಡಿಯ ಅಥವಾ ಈ ಆಪಂದು ಮಾಡುವಂತ ಅಕ್ಕಿ ಪುಡಿಯ ಏನಿದು? ಇದು ನೈಸ್ ಪತ್ತಿರಿ ಪುಡಿ. ಪತ್ರಿ ಪುಡಿ. ಅದಕ್ಕೆ ಕಲೋಂಜಿ. ಕಲೋಂಜಿ, ಓಕೆ. ಇದು ಸಹ ಟೇಸ್ಟ್ ಬರ್ತದೆ. ಅದಕ್ಕೆ ಒಂದು 2 ಸ್ಪೂನ್ ರವೆ ಹಾಕುವ, ಸ್ವಲ್ಪ ಬೈಂಡಿಂಗ್ ಕ್ರಿಸ್ಪಿ ಆಗ್ತದಲ್ಲ. ಓಕೆ. ಅದು ಏನು ಹುರಿದು ಏನು ಬೇಕಾಗಿಲ್ಲ? ಇಲ್ಲ ಇಲ್ಲ. ಈಗ ನಾನು ನೀರು ಹಾಕ್ತೇನೆ. ಹಾಕ್ಲಾ? ಹಾಕಿ, ಸಾಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೇನೆ. ಅಂದರೆ ಅದನ್ನು ನಾದ್ಕೊಳ್ಳಿಕ್ಕಿದೆ ಅಲ್ವಾ? ಹೌದೌದು. ಯೂಶಲಿ ಈ ಪತ್ರಿ ಚಿಕನ್ ಗ್ರೇವಿಗೆ ತುಂಬ ಟೇಸ್ಟಿ ಆಗಿತ್ತಲ್ಲ? ಚಿಕನ್, ಮಟನ್, ಫಿಶ್ ಕರಿ, ಒನಿಯನ್ ಮಸಾಲೆಗೆ ಸಹ ಒಳ್ಳೇದಾಗ್ತದೆ. ಆನಿಯನ್ ಮಸಾಲೆ, ಟೊಮ್ಯಾಟೊ ಒನಿಯನ್ ಮಸಾಲೆ ಉಂಟು, ಅದು ಸಹ ತುಂಬ ಟೇಸ್ಟ್ ಆಗ್ತದೆ. ಸಾಂಬಾರಿಗೆ ಸಹ ಟೇಸ್ಟ್ ಆಗ್ತದೆ. ಫ್ರೈಡೇ ಎಲ್ಲ ಆದರೆ ಸಾಂಬಾರ್. ಓಕೆ, ವೆಜ್ನವರಿಗೆ ಇದ್ರೆ ಸಾಂಬಾರದ್ದು ಬೆಸ್ಟ್. ಇದು ಇಲ್ಲಾಂದ್ರೆ ಟೊಮ್ಯಾಟೊ ಗೊಜ್ಜು ಉಂಟಲ್ಲ, ಸ್ಟ್ಯೂ ಮಾಡ್ತೀರಲ್ಲ, ಅದಕ್ಕೆ ಸಹ ಟೇಸ್ಟ್ ಆಗ್ತದೆ. ಓಕೆ. ಚಟ್ನಿಗೆ ಅಷ್ಟು ಟೇಸ್ಟ್ ಬರುದಿಲ್ಲ. ಅಂದ್ರೆ ಸ್ವಲ್ಪ ಖಾರ ಇರುವಂಥದ್ದು ಬೇಕು ಅಂತ ಹೇಳಿ. ಒಂದು 5-10 ನಿಮಿಷ ನಾವು ಕೈಯಲ್ಲಿ ಸರಿ ಸಾಫ್ಟ್ ಮಾಡಬೇಕು. ಸಾಫ್ಟ್ ಮಾಡಿದರೆ ಒಳ್ಳೆ ಹಿಟ್ಟು ಉಂಟಲ್ಲ, ಎಲ್ಲ ಸೈಡ್ ಸಹ ನೀರೆಲ್ದು ಒಂದು 10 ನಿಮಿಷ ಇಟ್ಟರು ಸಹ ಪರವಾಗಿಲ್ಲ. ಅಂದ್ರೆ ಅಕ್ಕಿ ಹಿಟ್ಟು ಪೂರ್ತಿ ನೀರನ್ನು ಹೀರ್ಕೊಂಡದ್ದು ಸಾಫ್ಟ್ ಆಗಿ ಬರುತ್ತೆ. ಇದನ್ನು ಸಾಫ್ಟ್ ಮಾಡಿದ್ದೀರಲ್ಲ, ಇನ್ನು ತೆಂಗಿನ ತುರಿ ಗ್ರೈಂಡ್ ಮಾಡಿದ್ದನ್ನು ಹಾಕುವ. ನನಗೆ ಒಂದು ಆಸೆ ಇತ್ತು ಮಾತ್ರ, ನಿಮಗೆ ಒಂದು ತೋರಿಸ್ಬೇಕು ಅಂತ. ಅದು 2 ವೆರೈಟಿ ಆಗ್ತದೆ, ಆದ್ರೆ ಟೇಸ್ಟ್ ಒಂದೇ ಬರ್ತದೆ. ಇದರಲ್ಲಿ ಸ್ವಲ್ಪ ಕಲೋಂಜಿ ಹಾಕಿದ್ದೇನೆ, ಅದರಲ್ಲಿ ಜೀರಾ, ಸಾಂಬಾರ್, ನೀರುಳ್ಳಿ ಅದು ಮಾತ್ರ ಹಾಕುದು. ತೆಂಗಿನ ತುರಿ ಹಾಕುದು. ಇದು ಏನು ವ್ಯತ್ಯಾಸ ಏನು ಬರುತ್ತೆ ಇದರಲ್ಲಿ? ಈಗ ಕಲೋಂಜಿದು ಸ್ವಲ್ಪ ಟೇಸ್ಟ್ ಬರುತ್ತೆ, ಅಂದ್ರೆ ದಪ್ಪ ಅಲ್ಲ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಮಾಡಿದವರು ಸ್ವಲ್ಪ ಕಲೋಂಜಿ ಹಾಕಿದ್ದಾರೆ, ಅದು ಫಾಲೋ ಮಾಡಿ. ಈಗ ಕಲೋಂಜಿ ಇಲ್ಲ ಅಂದ್ರೆ ಎಳ್ಳು, ಕಪ್ಪೆಳ್ಳು ಆಗುತ್ತೆ. ಡೆಫಿನೆಟ್. ಓಕೆ, ರೆಡಿ ಆಗಿದೆ. ಓಕೆ. ಇದು ಹೇಗೆ ಪೂರಿ ತರ ಲಟ್ಟಿಸು ಅಷ್ಟು ಆ ಥರವ? ದಪ್ಪದಲ್ಲಿ ಅಲ್ಲ, ದಪ್ಪದಲ್ಲಿ ಸ್ವಲ್ಪ ಕೈಯಲ್ಲಿ ಲಟ್ಟಿಸಿ ಒಂದು ಕೈಯಲ್ಲಿ ಒತ್ಕೊಳ್ಬೇಕಾ? ಲಟ್ಟಣಿಗೆ ಏನು ಬೇಕಾಗಿಲ್ಲ ಎಲ್ಲ, ಆಮೇಲೆ ಲೆವೆಲ್ ಬರಬೇಕಲ್ಲ ಅದು, ಅದಕ್ಕೆ ಮತ್ತೆ ಲಟ್ಟಣಿಗೆ. ಹಾಗಾದ್ರೆ ಇದು ಹೇಗಿದ್ರು ಡೀಪ್ ಫ್ರೈ. ಡೀಪ್ ಫ್ರೈ. ನಾನು ಆಯಿಲ್ ಇಟ್ಬಿಡ್ತೀನಿ. ಆಯಿಲ್ ಹಾಕ್ಲಾ? ಪೂರ್ತಿ ಹಾಕ್ಲಾ? ಇದು ಪೂರ್ತಿ. ಇಷ್ಟು ದಪ್ಪ ಬರಬೇಕು ಇದು? ಅಲ್ಲ, ಸ್ವಲ್ಪ ದಪ್ಪ ಬರಬೇಕಿದು, ಇದಕ್ಕಿಂತ ದಪ್ಪ ಹಾಕ್ತಾರೆ. ಅದು ಆಕ್ಚುಲಿ ಒಂದು 2 ತಿಂಡಿ ತಿನ್ನುವಾಗನೇ ಹೊಟ್ಟೆ ಫುಲ್ ಆಗ್ತದೆ. ಅದು ಇಷ್ಟು ದಪ್ಪ ಆಗೋ ಇದ್ರಲ್ಲಿ ಒಂದು ತೆಳು ಮಾಡೋದಿದ್ರೆ ಒಂದು 4-5 ಆಗ್ತದ? ಹೌದೌದು. ತಟ್ಟು ಕಡೆಯಲ್ಲಿ ಎಲ್ಲ ಸಾಧಾರಣ 3/4 ಇಂಚಲ್ಲಿ ದಪ್ಪ ಮಾಡ್ತಾರೆ ಅವರು. ತಟ್ಟು ಕಡೆ ಅಂದ್ರೆ? ತಟ್ಟು ಕಡೆ ಅಂದ್ರೆ ಕಾಯಿಸುದ? ಅಲ್ಲ, ಈ ನೈಟ್ ಎಲ್ಲ ರೋಡ್ ಸೈಡ್ ಅಲ್ಲಿ ಅದ ಕೇರಳದಲ್ಲಿ ಇದು ಫೇಮಸ್. ಅದಕ್ಕೆ ತಟ್ಟು ಕಡೆ. ತಟ್ಟು ಕಡ. ಕಡ ಅಂದ್ರೆ ಶಾಪ್ ಅಲ್ವಾ? ಶಾಪ್, ಟೀ ಶಾಪ್ ಉಂಟಲ್ಲ, ಇಷ್ಟೇ ದಪ್ಪದಲ್ಲಿ ಇರಲಿ. ಸೊ ಇಷ್ಟು ದಪ್ಪ ಬರಬೇಕು. ಹೌದೌದು. ಓಕೆ. ಅಂದರೆ ತೆಂಗಿನ ತುರಿ ಎಲ್ಲ ನಾವು ಹಾಕಿರೋದ್ರಿಂದ ಇನ್ನೂ ಸಾಫ್ಟ್ ಆಗಿ ಬರುತ್ತೆ. ಯಾವಾಗಲೂ ಸ್ವಲ್ಪ ಅಕ್ಕಿ ಹುಡಿ ಎಕ್ಸ್ಟ್ರಾ ಇಡಬೇಕು. ನಮಗೆ ನೀರು ಜಾಸ್ತಿ ಆಗೋದಾದರೆ ಹಾಕೊಳ್ಬೋದು, ಅಡ್ಜಸ್ಟ್ ಆಗ್ತದೆ ಅದು.
ಇದನ್ನ ಒಂದೊಂದನ್ನೇ ಕಾಯಿಸ್ಕೊಳ್ಳೋದಾ? ಅಲ್ಲ, ದೊಡ್ಡ ಬಾಣಲೆ ಆದರೆ 2, 3, 4 ಮಾಡ್ಬೋದು. ಹಾಗಾದ್ರೆ ಈಗ ಅದನ್ನ ಹಾಕೊಳ್ಬೋದಾ? ಹಾಕಿ ಹಾಕುವಾಗ ಸ್ವಲ್ಪ ಮೆಲ್ಲ ನಿಧಾನ. ಬೇಯಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಹೌದಲ್ಲ, ಸ್ವಲ್ಪ ಸಿಮ್ಮಲ್ಲಿ ಅಂದ್ರೆ ಒಳಗೆ ಬೇಯಬೇಕಲ್ಲ ಅದು. ಇದು ಅಂದ್ರೆ ಮಾಡಿ ಇಟ್ಕೊಳ್ಳುವಂಥದ್ದೇ ಇಲ್ಲ ಅಲ್ವಾ? ಅವಾಗಲೇ ತಿನ್ಲಿಕ್ಕೆ ಇಲ್ಲ, ತಿನ್ಬಹುದು, ಇಡಬಹುದು. ಅಂದ್ರೆ ಬೆಳಗ್ಗೆಯಿಂದ ಸಂಜೆಗೆನಾ ಅಥವಾ ಹೇಗೆ? ಸಂಜೆ ಸಹ ತಿನ್ಬಹುದು. ಒಂದು ದಿನ ಇದಾಗ್ತದೆ ಅಷ್ಟೇ. ಆಗ್ತದೆ. ಈಗ ಸೆಕೆಂಡ್ ಡೇಗೆ ಸಹ ಏನಾಗುದಿಲ್ಲ, ಡೀಪ್ ಫ್ರೈ ಮಾಡಿದಲ್ಲ ಏನಾಗುದಿಲ್ಲ. ಅಂದ್ರೆ ಆನಿಯನ್ ಎಲ್ಲ ಹಾಕಿದ್ದೇವಲ್ಲ ಅದಕ್ಕೆ ಇಲ್ಲ, ಏನು ಏನಾಗುದಿಲ್ಲ. ಇದು ಉಬ್ಬಿ ಬರುತ್ತಾ? ಉಬ್ಬಿ ಬರ್ತದೆ ಅದು. ಹೌದಾ? ಓಕೆ. ಸ್ವಲ್ಪ ಜಾಸ್ತಿ ಇಲ್ಲ. ಈಗ ಆಲ್ರೆಡಿ ಸ್ವಲ್ಪ ಉಬ್ಬಿದೆ ಇಲ್ಲಿ. ಹೌದೌದು. ಹೇಗೆ ಕಲರ್ ಇಷ್ಟೇನಾ? ಆಯ್ತಾ? ಆಯ್ತಾ? ತೆಗಿಯೋದಾ? ತೆಗಿಲ್ಲ ಹಾಕ್ತೇನೆ. ಒಳ್ಳೆ ಈ ನೆಯ್ಯಪ್ಪ ಮಾಡ್ತೇವಲ್ಲ ಆ ರೀತಿಯಾಗಿ ಬಂದಿದೆ ಅದು. ನೆಯ್ಯಪ್ಪ ಇನ್ನೂ ಗುಳ್ಳ ಬರ್ತದೆ, ಸಿಹಿ ಎಲ್ಲ ಆಗಿದೆ. ಸೊ ನೋಡೋದಕ್ಕೂ ಒಳ್ಳೆ ಉಬ್ಬಿ ಬಂದಿದೆ. ನೋಡುವಾಗ ಇದು ಒಬ್ರಿಗೊಂದು 2 ಸಾಕಾ ಅಂತ ಅಲ್ಲ? 2ರಲ್ಲೇ ಹೊಟ್ಟೆ ತುಂಬಿ ಹೋಗ್ತದೆ. ಸ ಮಾಡಿ ಹಾಕ್ತೇನೆ. ಬಿಸಿ ಬಿಸಿಯಾದ ಟಯರ್ ಪತ್ತಿರಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಪತ್ರಿ ಲಾಸ್ಟ್ ಟೈಮ್ ನೀವು ಹೇಳಿಕೊಟ್ಟಾಗ ತಿಂದಿದೆ. ಇದಂತೂ ನೀವು ಹೇಳಿದ ಹಾಗೆ ಟಯರ್ ಥರನೇ ಇದೆ, ಒಳ್ಳೆ ದಪ್ಪ ಆಗಿ ಬಂದು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಕೇರಳ ಸ್ಪೆಷಲ್ ಪತ್ರಿ ತಿಂದಿರ್ಬೋದು. ಇದು ಟಯರ್ ಪತ್ರಿ ಅಂದರೆ ದಪ್ಪವಾಗಿದೆ, ಟಯರ್ ಥರನೇ ಇದೆ. ನೋಡಿ ಎಷ್ಟು ದಪ್ಪ ಇದೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಟಯರ್ ಪತ್ರಿ ತಯಾರಿಸುವ ವಿಧಾನ. ಮೊದಲಿಗೆ 4 ಚಮಚದಷ್ಟು ತೆಂಗಿನ ತುರಿಗೆ, 1 ಈರುಳ್ಳಿ, 1 ಚಮಚ ಜೀರಿಗೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 1 ಕಪ್ ಹುರಿದ ಅಕ್ಕಿ ಪುಡಿಗೆ 1 ಚಮಚದಷ್ಟು ಕಲೌಂಜಿ, 2 ಚಮಚ ರವೆ, ಸ್ವಲ್ಪ ಬಿಸಿ ನೀರು ಹಾಕಿ ಕಲಸಿಕೊಳ್ಳಿ. 1-2 ಚಮಚ ಎಣ್ಣೆ, ರುಬ್ಬಿದ ಮಿಶ್ರಣ ಹಾಕಿ ನಾದಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ದಪ್ಪನೆ ಲಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕೇರಳ ಸ್ಪೆಷಲ್ ಟಯರ್ ಪತ್ರಿ ಸವಿಯಲು ಸಿದ್ಧ. ಬಿಸಿ ಬಿಸಿ ಒಂದು ಟಯರ್ ಪತ್ರಿ ರೆಡಿ ಆಯಿತು. ನೆಕ್ಸ್ಟ್ ಇನ್ನು ಏನು ಹೇಳ್ಕೊಡ್ತಾರೆ ಗೊತ್ತಿಲ್ಲ. ಅದು ಕೂಡ ಕೇರಳ ಸ್ಪೆಷಲ್ ಆಗಿರಬಹುದು. ಸೊ ಆಗಲೇ ಹೇಳಿದರು ಕೇರಳ ಸ್ಪೆಷಲ್ ಇರುತ್ತೆ ಅಂಥೇಳಿ. ಸೊ ನೋಡೋಣ ಏನು ಡಿಶ್ ಹೇಳ್ಕೊಡ್ತಾರೆ ಅಂತೇಳಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಒಂದು ಕೇರಳ ಸ್ಪೆಷಲ್ ಟಯರ್ ಪತ್ರಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಏನು ಬೋಲ್ಟ್ ನಟ್ ಆ ಥರದ್ದು ಏನಾದರೂ ಇರುತ್ತಾ ಬನ್ನಿ ಕೇಳೋಣ. ಮೇಡಮ್ ಟಯರ್ ಬಂತು, ಈಗ ಇರೋದು ಗಾಡಿ ಇದೆಯಾ, ಬೋಲ್ಟಾ, ನಟ್ಟ, ಏನು? ನೆಕ್ಸ್ಟ್ ಪಪ್ಪಡ ವಡ. ಹಪ್ಪಳ ಉಂಟಲ್ಲ, ಅದೇ ಪಪ್ಪಡದಿಂದ ವಡ ಹೋಗಿ. ಇದು ಟ್ರೆಡಿಷನಲ್ ಅಡುಗೆಯಾ ಅಥವಾ ನಿಮ್ಮದು ಓನ್ ಇನೋವೇಷನ್? ಅದು ಸಹ ಟ್ರೆಡಿಷನಲ್ ಅಡುಗೆ. ಪಪ್ಪಡದಿಂದ ವಡ ಮಾಡ್ತೀರಿ? ಇದಕ್ಕೆ ಒಂದು ಪದ್ಯನೇ ಉಂಟು, ನಾನು ಮತ್ತೆ ಹೇಳಿಕೊಡ್ತೇನೆ. ನಾನೀಗ ಒಂದು ಹೇಳ್ತೀನಿ, ಪಪ್ಪಡ ಬಡ ಪಪ್ಪಡ ವಡ ಅಂತ. ಪಪ್ಪಡ
ಪಪ್ಪಡ ಬಡ ಪಪ್ಪಡ ವಡ ಅಂತ. ಹೌದೌದು, ಪಿಕ್ಚರ್ ಪದ್ಯನೇ ಉಂಟು ಅದರಲ್ಲಿ. ಹೌದಾ? ಕಾಮಿಡಿ ಇದು. ಓ, ಮಲಯಾಳಿಯಲ್ಲಿ. ಮಲಯಾಳದಲ್ಲಿ. ಓಕೆ, ಸರಿ. ಹಾಗಾದ್ರೆ ಅದನ್ನ ಮಾಡ್ತಾ ಮಾಡ್ತಾ ಹೇಳಿ, ಆಯ್ತು. ಹೇಳ್ಕೊಂಡು ಹಾಡೇ ಹೇಳ್ಕೊಂಡು ಹಾಗೆ ಅಡುಗೆ ಮಾಡೋಣ. ಖಂಡಿತ. ಎಸ್ ಮೇಡಮ್, ಸ್ಟಾರ್ಟ್ ಮಾಡಿ. ಮಿಕ್ಸಿ ಜಾರಿಗೆ ಫಸ್ಟ್ ಅಕ್ಕಿಯನ್ನು ಗ್ರೈಂಡ್ ಮಾಡಿ. ಓಕೆ. ಇದು 3-4 ಗಂಟೆ ನೆನೆಸಿ ಹ್ಮ್. ಕ್ಲೀನ್ ಮಾಡಿದ ಅಕ್ಕಿ, ಹ್ಞೂ ವೈಟ್ ರೈಸ್. ನೆನೆಸಿದಿರಿ? 3 ಗಂಟೆಗಳ ಕಾಲ ನೆನೆಸ್ಬೇಕು. ಇದಕ್ಕೆ ಖಾರಕ್ಕೆ ಮೆಣಸ. ಹ್ಞೂ. ಇದು ಯಾವ ಟೈಮ್ ತಿನ್ನುವಂಥದ್ದು ಇದು? ಸಂಜೆ ಸಂಜೆಗೆ? ಟೀ ಟೈಮ್. ಹಾಂ 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 ಮಕ್ಕಳೆಲ್ಲ ಸ್ಕೂಲಿಂದೆಲ್ಲ ಬರುವಾಗ ಹಾಂ ಹಾಂ ನಾವು ಊಟಕ್ಕೆಲ್ಲ ಹಪ್ಪಳ ಕಾಯಿಸ್ತಾರಲ್ಲ, ಸೇಮ್ ಅದೇ ತರ ಹಪ್ಪಳ ಕಾಯಿಸಿ ಇದು ಉಳಿದ್ರೆ ಇದು ವಡ ಆಗ್ತದೆ. ವಡ ಆಗ್ತದೆ. ಓ, ಹಾಗಾದ್ರೆ correct guess ಮಾಡಿದ್ದೀನಿ. ದೊಡ್ಡ ಹಪ್ಪಳ ಇದ್ರೆ ತುಂಬಾ ಟೇಸ್ಟ್ ಆಗ್ತದೆ. ಹಾಂ ಹಾಂ ಹಾಂ. ಟೇಸ್ಟ್ ಇಲ್ಲ ಅಂತಲ್ಲ, ಮಕ್ಕಳಿಗೆ ನೋಡುವಾಗ ಖುಷಿ ಆಗ್ತದೆ. ಖುಷಿ ಆಗುತ್ತಾ? ಓಕೆ. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ತೇನೆ. ಹ್ಞೂ. ಖಾರಕ್ಕೆ 1 ಮೆಣಸು ಸಾಕು? ಸಾಕು. ತುಂಬಾ ಖಾರ ಇರಲ್ವಾ? ಇಲ್ಲ, ಖಾರ ಇರುದಿಲ್ಲ ಅದು. ಹಾ, ಇದು ಕಾಶ್ಮೀರಿ ಚಿಲ್ಲಿ ಅಲ್ಲ, ಹಾ, ಬರೀ ಬೇಕಾದ್ರೆ ಕಲರ್ಗೆ ಪುಡಿ ಸ್ವಲ್ಪ. ಹಾಕ್ಬೋದು. ಪುಡಿ ಹಾಕ್ಬೋದು. ಹ್ಞೂ. ಉಪ್ಪು ಹಾಕ್ತೇನೆ ಸ್ವಲ್ಪ. ಉಪ್ಪು ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಹಪ್ಪಳದಲ್ಲಿ ಆಲ್ರೆಡಿ ಉಪ್ಪಿದೆ. ಅದಕ್ಕೆ ನಾವು ಸ್ವಲ್ಪ ಹಾಕೋದು. ಸ್ವಲ್ಪ ನೀರಲ್ಲಿ ಗ್ರೈಂಡ್, ಜಾಸ್ತಿ ಆಗಬಾರ್ದು. ಸ್ವಲ್ಪ ನೋಡ್ಕೊಳ್ಳಿ. ಸಾಕು. ಹೇಗೆ ಫೈನ್ ಪೇಸ್ಟ್? ಹೌದು. ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸರ್ ಗ್ರೈಂಡರ್ ಇದೆಯಲ್ಲ ನೋಡಿ, ಒಳ್ಳೆ ಫೈನ್ ಪೇಸ್ಟ್ ಆಗಿ ಬಂದಿದೆ. ಫೈನ್ ಆಗಿದೆ. ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಹಾಂ ಹಾಂ. ಕೆಲಸ ಎಷ್ಟು ಈಸಿ ಆಗುತ್ತಲ್ಲ, ನೋಡೋದಕ್ಕೆ ಚಿಕ್ಕದಾದರೂ ಅದು ಅಷ್ಟು ಕೆಲಸ ಮಾಡುತ್ತೆ. ಹಾಕ್ತೇನೆ. ಅದು ಕರೆಕ್ಟ್ ಆಗಿದೆ ನೀರು. ಬೇಕಾದ್ರೆ ಸ್ವಲ್ಪ ಹಾಕ್ಬೋದು. ಮತ್ತೆ ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಳೋದಾ? ಈಗ ಇದು ಬಿಳಿ ಎಳ್ಳು ನನಗೆ ಸಿಕ್ಕಿದ್ದು, ಮನೆಯಲ್ಲಿ ಇದ್ದದು. ಕಪ್ಪು ಎಳ್ಳು ಹಾಕಿದ್ರೆ ಸ್ವಲ್ಪ ಕಪ್ಪು ಕಪ್ಪಾಗಿ ಕಾಣ್ತದೆ, ಮಧ್ಯದಲ್ಲಿ ಕಪ್ಪು ಕಪ್ಪು ಕಪ್ಪಾಗಿ. ಅದ್ರದ್ದು ಹೆಲ್ತಿ. ಸ್ವಲ್ಪ ಮಧ್ಯಕ್ಕೆ ತಿನ್ನುವಾಗ ಸಿಕ್ಕುದುಂಟಲ್ಲ, ನಾನು ಅದಕ್ಕೆ ಕಲ್ಲೊಂಜಿ ಉಂಟಲ್ಲ ಸ್ವಲ್ಪ ಹಾಕ್ತೇನೆ. ಇದು ಸಹ ಹೆಲ್ತಿ. ಕಳಿಸ್ತೇನೆ. ಈ ಟೈಮಲ್ಲಿ ನೀರು ಆಯಿಲ್ ಬೇಯಿಸಿ ಹಾಕಿದ ಸಾಕು, ಇಷ್ಟು ನೀರು ಸಾಕು. ಈ ಹದ ನಾವು ರುಬ್ಕೊಳ್ಬೇಕು. ಇನ್ನೂ ನೀರು ಜಾಸ್ತಿ ಆದರೆ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗ್ತದೆ ಅದು. ಇದನ್ನೇ ಈಗ ಬಿಡ್ಲಿಕ್ಕಿದೆಯಾ? ಹಪ್ಪಳ ಮುಳುಗಿಸಿ. ಓ ಹೋ 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 ಓ, ಹಾಗೂ. ಈಗ ಹಾಕ್ತೇನೆ. ಹಪ್ಪಳ ವಡ. ಹಪ್ಪಳ ವಡ. ನೀವು ಪಪ್ಪಡ ಹೇಳೋದಲ್ಲ, ನಾವು ಹಪ್ಪಳ. ಹಪ್ಪಳೆ ವಡೆ. ಅಕ್ಕಿ ಆಗಿರುವ ಕಾರಣ ಅದು ಸ್ವಲ್ಪ ಕಾಯಬೇಕಲ್ಲ. ಆಯಿಲಲ್ಲಿ ಸ್ಪ್ರೆಡ್ ಆಗಲೇ ಇಲ್ಲ ಅದು. ಕರೆಕ್ಟ್ ಬಂದಿದೆ ಅಲ್ಲ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಆದರೆ ಡಾರ್ಕ್ ಆಗಬಾರ್ದು. ಹಾಂ ಹಾಂ. ರುಬ್ಬಿದ್ದಲ್ಲ. ಉಬ್ಬಿ ಬಂದಿದೆ. ಸಾಕು. ತೆಗಿಲ? ಹಾಕ್ತೇನೆ. ಹಾಕಿ. ಇದು ಬಹುಶಃ ಆವಾಗವಾಗಲೇ ಖಾಲಿ ಮಾಡಬೇಕು, ಇಲ್ಲಾಂದರೆ ಸಾಫ್ಟ್ ಆಗ್ತದ? ಸಾಫ್ಟ್ ಆದರೆ ಸಹ ಒಂದು ಗಂಟೆ 2 ಗಂಟೆ ಎಲ್ಲ ಏನಾಗುತ್ತಿಲ್ಲ. ಆದರೆ ಆ ಟೈಮಲ್ಲಿ ಟೀ ಟೈಮಲ್ಲಿ ಮಾಡುವಾಗ ಕರುಂಕುರು ಆಗಿ ತಿನ್ನಲಿಕ್ಕೆ. ಸಂಜೆ ಟೀ, ಈ ಕಡೆ ಮಳೆ ಬರ್ತಾ ಇರಬೇಕು, ಆವಾಗ ಏನಾದರೂ ಖಾರ ತಿನ್ಬೇಕಂದ್ರೆ ಸುಲಭದಲ್ಲಿ ಮಾಡ್ಬೋದಲ್ಲ. ಕಾಯಿಸ್ಲಿಕ್ಕೂ ಟೈಮ್ ತಗೊಳ್ಳೋದಿಲ್ಲ. ಇಲ್ಲ, ದೊಡ್ಡ ಹಪ್ಪಳ ಆದರೆ ಮಕ್ಕಳಿಗೆಲ್ಲ ಒಂದು ಸಾಕು.
ಅದು ಏನೋ ಹಾಡಿದೆ ಅಂತ ಹೇಳಿದ್ರಲ್ಲ, ಅದು ಮರಿ ಇಡ್ಲಿಕ್ಕಿಲ್ಲ ಅಲ್ಲ? ಹಾಡು ಅಂದ್ರೆ ಹೇಳಬೇಕಾ? ಹಾಡು ಹೇಳಿ. ಅರ್ಥ ಆಗ್ತದಾ? ಅರ್ಥ ಆಗಲ್ಲ, ಹೇಳಿ. ಬಟ್ ಮಲಯಾಳಂ ಸಾಂಗ್ಸ್ ಒಂದು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲ, ಹೇಳಿ. ಪರಿಪು ವಡ ಪಕ್ಕ ವಡ, ಪರಿಪು ವಡ ಪಪ್ಪಡ ವಡ, പരിപ്പ് വട പക്ക വട പരിപ്പ് വട പപ്പട വട നമ്മുടെ വായിൽ ಚಡಪಡಪಡ നമ്മുടെ ವಾಯಿಲ್ ಚಡಪಡ ಅಂದ್ರೆ ಏನು ಅರ್ಥ ಆಯ್ತು ನಿಮಗೆ? ನಮ್ಮ ಮನೆಯಲ್ಲಿ ಏನೋ ಚಟಪಟ ಆ ವಡ ಈ ವಡ ಪಪ್ಪಡ ವಡ, ನಮ್ಮ ಬಾಯಿಯಲ್ಲಿ ನೀರು ಪಡಬಡ ಅಂತ ನೀರು ಬರ್ತದೆ ಅಂತ. ಓ ಹಾಗೋ, ನಮ್ಮ ಬಾಯಿಯಲ್ಲಿ ಪಡಬಡ ಅಂತ ಸೌಂಡ್ ಬರ್ತದಲ್ಲ. ಪರಿಪು ವಡ ಅಂದ್ರೆ ಗೊತ್ತಾಯ್ತಲ್ಲ? ಇಲ್ಲ, ಬೇಳೆ ಇದು ಕಡಲೆಬೇಳೆ, ಕಡಲೆಬೇಳೆ ವಡೆ ಮತ್ತೆ ಪಕ್ಕ ವಡ. ಇನ್ನೊಂದು ನೀವು ಒಂದು ಗೋಳಿ ಬಜ್ಜೆ ತರ ಒಂದು ಮಾಡ್ತೀರಲ್ಲ, ಇದು ಪಪ್ಪಡ ವಡ. ಓ ಹಾಗೋ, ಅದೊಂದು ಅಂಬಡೆ ಕಡಲೆಬೇಳೆ ವಡೆ, ಈಗ ಪಪ್ಪಡ ವಡ. ಇದೆಲ್ಲ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಂತನಾ? ಕಚ್ಚುವಾಗ ಪಡಪಡ ಪಡಪಡ ಅಂತ ಸೌಂಡ್ ಬರುತ್ತೆ. ಕರುಕುರು ಅಂತ ಹೇಳ್ತಾರೆ, ರುಚಿ ಆಗ್ತದೆ. ಕರುಕುರು, ನಾವು ಕರುಕುರು ಅಂತೀವಿ, ನೀವು ಪಡಪಡ ಅಂತ. ಅದೇ ಅಲ್ಲ, ಅದೊಂದು ಕಾಮಿಡಿ ಫಿಲಿಮ್ ಉಂಟು, ಅದರಲ್ಲಿ ಇದ್ದದ್ದು ಪದ್ಯ. ಆಕ್ಚುಲಿ ನಮ್ಗೆ ಪಪ್ಪಡ ವಡ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮತ್ತೆ ಮತ್ತೆ ಈ ಪಪ್ಪಡ ವಡ ಅಂತ ಹೇಳ್ತೀರಲ್ಲ, ಏನದು ಅಂತ. ಈಗ ಪಪ್ಪಡ ವಡ ಅಂತ ಹೇಳುವಾಗ ನನ್ನ ಮಗಳು ಕೂಡ ಹೇಳಿದ್ದು, ಏನು ಮಮ್ಮಿ ಪಪ್ಪಡ ವಡ ಅಂದ್ರೆ? ಪಪ್ಪಡದಲ್ಲಿ ಮಾಡುದು ಪಪ್ಪಡ ವಡ. ಪಪ್ಪಡ ರುಚಿಕರವಾಗಿದ ಬಿಸಿ ಬಿಸಿ ಆಗಿದ ಪಪ್ಪಡ ವಡ ರೆಡಿ ಆಗಿದೆ. ಈಗ ನೀವು ಆ ಹಿಂದಿ ಸಾಂಗ್ದು ಇಲ್ಲಿ ಕಾಪಿ ಹೊಡೆದು ಇಲ್ಲಿ ಹೇಳಬೇಕು, ಪಪ್ಪಡ ವಡ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೆರಿ ಡಿಫ್ರೆಂಟ್ ರೆಸಿಪಿ, ಒಂಥರ ಯೂನೀಕ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನಂತೂ ಊಹಿಸಲೇ ಇಲ್ಲ, ಹಪ್ಪಳದಿಂದ ಕೂಡ ವಡೆ ಮಾಡ್ತಾರೆ ಅಂತೇಳಿ. ಬಟ್ ಇದು ಕೇರಳ ಸ್ಪೆಷಲ್. ಹೇಗೆ ತಯಾರಿಸೋದು ಈ ಪಪ್ಪಡ ವಡ ಮತ್ತೊಮ್ಮೆ ನೋಡಿ. ಪಪ್ಪಡ ವಡ ತಯಾರಿಸುವ ವಿಧಾನ: ಮೊದಲಿಗೆ 3 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ 2 ರಿಂದ 3 ಒಣಮೆಣಸು, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ 2 ಚಮಚದಷ್ಟು ಬಿಳಿ ಎಳ್ಳು, 1 ಚಮಚ ಕಲೌಂಜಿ ಹಾಕಿ ಬೆರೆಸಿಕೊಂಡು ಉದ್ದಿನ ಹಪ್ಪಳವನ್ನ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಪಪ್ಪಡ ವಡ ತಯಾರು. ಎಸ್ ಮೇಡಮ್. ಸೊ ಟಯರ್ ಪತ್ರಿ ಅಥವಾ ಇದು ಯಾವುದು ನೋಡೋಣ? ಫಸ್ಟ್ ಇದು ಸಾಫ್ಟ್ ಆಗುವ ಮುಂಚೆ ನೋಡುವನ ಅಂತ. ಒಳ್ಳೆ ಕ್ರಿಸ್ಪಿ ಆಗಿದೆ, ತಗೊಳ್ಳಿ. ಹಾಂ, ಓ ಕರೆಕ್ಟಾಗಿ ಬರುತ್ತಲ್ಲ. ಹಪ್ಪಳ ಇಲ್ಲಾದರೆ ಕಾಯಿಸಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಸಾಫ್ಟ್ ಆಗುತ್ತೆ. ಇದು ಒಳ್ಳೆ ಕ್ರಿಸ್ಪಿನೆಸ್ ಹೋಗಲ್ಲ ಅಲ್ಲ? ಈಸಿ ರೀತಿಯಲ್ಲಿ ಒಂದು ವಡೆ ಥರ ಮಾಡ್ಬೋದು. ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ, ಅದರಲ್ಲೇ ಎಲ್ಲ ಖಾರ ಇರೋದ್ರಿಂದ. ಖಾರ ಅಲ್ಲ? ಇದನ್ನು ಏನಿಲ್ಲ, ಈ ಪೂರಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಉದಾಸೀನ ಆದರೆ ಇದೆಲ್ಲ. ಇದನ್ನು ಮಾಡಿ ಚಟ್ನಿ ಇದ್ರೂ ಕೂಡ ಒಳ್ಳೆಯದಾಗಿ ಬರ್ಬೋದು. ಟೇಸ್ಟಿಯಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟ್, ಬಟ್ ಟೇಸ್ಟಿಯಾಗಿದೆ. ವೆರಿ ನೈಸ್ ಟೇಸ್ಟ್. ಇದು ನನಗೆ ತುಂಬ ನೋಡೋದಕ್ಕೆ ತುಂಬ ಕ್ಯೂಟ್ ಅನ್ನಿಸ್ತಾ ಇದೆ. ನೋಡೋಣ. ಓ ಎಷ್ಟು ದಪ್ಪ ಇದೆ ಅಲ್ಲ. ಇದು ಹೀಗೆ ತಿನ್ನೋದ? ತಿಂದು ನೋಡಿ, ಹೀಗೆ ತಿನ್ಬೋದು. ವಾವ್, ಸಾಂಬಾರ್ನೂ ಚೆನ್ನಾಗಿದೆ. ಬಟ್ ಸಂಜೆಗೆ ಏನು ಇಲ್ಲ ಅಥವಾ ನೀವು ಏನು ಗ್ರೇವಿ ನೀವು ಮಾಡಿಲ್ಲ ಅಂದರೆ ನನ್ನ ಪ್ರಕಾರ ಖಾಲಿ ಇಷ್ಟನ್ನೇ ತಿನ್ನಬಹುದು. ರುಚಿ ಆಗ್ತದೆ, ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಅದಕ್ಕೆ ಒಂದು ಕಾಯಿ ಮೆಣಸು ಗ್ರೈಂಡ್ ಮಾಡಿದರೆ ಸ್ವಲ್ಪ ಖಾರ ಸಿಗುತ್ತೆ. ಆಗ ಬರೀ ಅಷ್ಟೇ ಸಾಕಾಗುತ್ತೆ. ತುಂಬ ಟೇಸ್ಟಿ ಆಗಿದೆ ಮೇಡಮ್.
ಇದಂತೂ ಅದು ನೋಡುವಾಗ ಒಳ್ಳೆ ಕೊಡಕ್ಕಾಗಿ ಕ್ರಿಸ್ಪಾಗಿ ಈ ಥರ ಕಾಣ್ತಾ ಇದ್ರೆ ಕುಕೀಸ್ ಥರ ಕಾಣ್ತಾ ಇದೆ, ಬಟ್ ಅದು ಹಾಗೆ ತಿನ್ನುವಾಗ ತುಂಬ ಸಾಫ್ಟ್ನೂ ಆಗಿದೆ. ದಿಸ್ ಇಸ್ ಕ್ರಿಸ್ಪಿ. ಇದು ಹಪ್ಪಳ ಸಾಫ್ಟಾಗಿ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಇದು ಆ ಥರ ಇಲ್ಲ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಥ್ಯಾಂಕ್ ಯು. ಸೊ ಇವತ್ತು ಸೂಪರ್ ಕ್ಲಾಸಿಕ್ ಎರಡೂ ಕೂಡ. ಸೊ ಟೀ ಟೈಮ್ ಸ್ನ್ಯಾಕ್ ಅಂತ ಹೇಳಿದ್ರಿ, ಒಂದು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಟೀ ಟೈಮ್ಗೂ ಮಾಡ್ಬೋದು. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರಿ. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ರವರ ಕುಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನಾ ಮಸಾಲ ಇವರ ಹೊತ್ತಿಗಿಂತ ಕೂಡ ಕಿರುಕಾಣಿಕೆ ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ನಿಮಗೆ ಈ ಥರ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡ್ತೀರಿ ಅಥವಾ ಚಿಕನ್ ಗ್ರೇವಿ ಅಂತ ಹೇಳಿದಿರಿ, ಇದಕ್ಕೆ ಅದ್ರದ್ದು ಕೂಡ ಒಳ್ಳೆ ಮಸಾಲ ಇದೆ, ಫಿಶ್ ಫ್ರೈ ಮಸಾಲ ಇದೆ, ಎಲ್ಲವೂ ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಂತೂ ಸೂಪರ್ ಸಾಫ್ಟಾಗಿ ಕ್ಲಾಸಾಗಿದೆ. ಅಷ್ಟು ದಪ್ಪ ಇರುವಾಗ ಅದು ಬೇಯುತ್ತಾ ಇಲ್ವಾ ಅಂತ ನಂಗೆ ಸ್ವಲ್ಪ ಡೌಟ್ ಇತ್ತು. ಅಂದರೆ ಹೇಗೆ ಬರ್ಬೋದು ಟೇಸ್ಟ್, ಸ್ವಲ್ಪ ಬ್ಲ್ಯಾಂಡ್ ಆಗ್ಬೋದಾ ಅಂತ. ಬಟ್ ಅದಕ್ಕೆ ಚಟ್ನಿ ಬೇಡ, ಗ್ರೇವಿ ಬೇಡ, ಏನೂ ಇಲ್ಲ ಅಂತ ಹೇಳಿದ್ರೆ ಖಾಲಿ ಅಷ್ಟನ್ನೇ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈ ಮಳೆಗಾಲದಲ್ಲಿ ಇಂಥದ್ದು ಬಿಸಿ ಬಿಸಿ ರೆಸಿಪಿ ಸೂಪರ್ ಆಗಿರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ KT ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.